ಆಟದ ವೈಖರಿಯ ಮೂಲಕ ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳಬಲ್ಲ ಜಾನ್ಮೆ ಯಾವುದೇ ರೀತಿಯಲ್ಲೂ ಕೂಡ ವಾ ಮಂಡೆ ಬೆಚ್ಚ ಅನ್ನೊಂದ ಕಿರಣ್ ರೀ ಮುಳಿ ನಮ್ಮನೆ ಊರ ಅವನುಂಡು ಆರು ಕಾರ್ ಬಿಟ್ಟು ಬೀಟ್ ಕೊರ ಅಂತ ಕುಲ್ದೇರಿ ಕಿರಣ್ ಶಿವಾಜಿದ ಕಿರಣ್ ನೇತಿ ಹಾತಿ ನಿರೀಕ್ಷಿತವಾದ ಯಶಸ್ಸನ್ನು ಮುಂದುವರಿಸಿಕೊಂಡಿರುವ ಆಟಗಾರರುಗಳಲ್ಲಿ ಅತ್ಯಂತ ಶ್ರೇಷ್ಠ ಹೋರಾಟವನ್ನು ಕೂಡ ಕಾಣಬಹುದಾಗಿದೆ. ಆಹಾ, ಪ್ರೀತಮನ ದೇಹ ತೂಕ ಪರೀಕ್ಷೆ ಮಾಡಿದ ದೇವಿಪುರ 80-90 kg. ಪ್ರಜ್ವಲ್ ದಾಳಿಯಲ್ಲಿರುವ ಆಟಗಾರ ಹಿತೇಶನಿಗೆ ಕಾಂಪಿಟೇಷನ್ ಕೊಡಬಲ್ಲ ಆಟಗಾರ ಪ್ರೀತಮ್. ದೇಹ ಸಮಾನಾಕೃತಿ. ಪ್ರಜ್ವಲನ ಮೂಲಕ ದಾಳಿ. ಶಿವಾಜಿ ಬಳಗದಲ್ಲಿಯೂ ಕೂಡ ಕೆಜಿಎಫ್ನ ಗರುಡ ಇದ್ದಾರೆ. ಗರುಡ ವೆಸ್ಟರ್ನ್ ರಾಜೇಶ್ ಸ್ಟೇಟಸ್ ವೈರಲ್ ಕೆಜಿಎಫ್ನ ಗರುಡ ಕೇಸರಿ ಗರುಡ ಡ್ಯೂ ಆಡೈನಲ್ಲಿ ಸೋನು ದಾಳಿಯಲ್ಲಿರುವ ಆಟಗಾರ. 5 ಡಿಫೆಂಡರ್ಗಳ ಮಧ್ಯೆ ರನ್ನಿಂಗ್ ಮಾಡುವ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡಿರುವಂತಹ ಆಟದ ವೈಖರಿಯಲ್ಲಿ ಸ್ಪಷ್ಟತೆಯ ಅವಕಾಶಗಳನ್ನು ಪಡೆದುಕೊಂಡಿರುವ ಆಟಗಾರರುಗಳ ಮೂಲಕ ಸೋನು ಲೈನ್ ಅಂಪೈರ್ ಬಿಎಲ್ಆರ್ ಕರಂಕಿಯ ಭದ್ರಕೋಟೆಯಲ್ಲಿ ಬಂಧಿಯ ಆಳೈನಲ್ಲಿ ಮಂಜು. ಆಳೈನಲ್ಲಿ ಯಶಸ್ವಿ ಟ್ಯಾಕಲ್ ಮೂಲಕ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಐದು 5 ಸಮಬಲದಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ಮಧ್ಯಂತರ ವಿರಾಮದ ಬಳಿಕದ ವೇಳೆಯಲ್ಲಿ ಕೊನೆಯ 5 ನಿಮಿಷ 5-5 ಸಮಬಲದಲ್ಲಿ ಪಂದ್ಯ ಅಂತಿಮ 5 ನಿಮಿಷಗಳ ಘೋಷಣೆಯಾಗಿದೆ. ಪ್ರಜ್ವಲ್ ದಾಳಿಯಲ್ಲಿರುವ ಆಟಗಾರ. 5 ಡಿಫೆಂಡರ್ಗಳು. 5 ನಿಮಿಷ 5-5 ಪಂದ್ಯ. 5 ನಂಟಿದೆ ಹೋರಾಟ. ಬಂಧಿಸಲ್ಪಟ್ಟ ಪ್ರಜ್ವಲ್ 6-5 ಮುನ್ನಡೆಯಲ್ಲಿ ಕರಂಕಿ. ಪ್ರೀತಮ ದಾಳಿಯಲ್ಲಿ ಎದುರಾಳಿ ಆಟಗಾರರನ್ನು ದಂಗು ಬಡಿಸುವ ರೀತಿಯಲ್ಲಿ ಹೋರಾಟವನ್ನು ಮಾಡಬಲ್ಲ ಚತುರತೆ ಇರುವ ಅತ್ಯಂತ ಶ್ರೇಷ್ಠ ಲಯದಲ್ಲಿರುವ ಆಟಗಾರ ಪ್ರೀತಮ್ ಕರಂಕಿ. ಎದುರಾಳಿಯನ್ನ ಅದ್ಭುತವಾಗಿ ಹಿಡಿದಿಡಬಲ್ಲ ಜಾಣ್ಮೆ ಕೌಶಲ್ಯತೆಗಳು ಆಟಗಾರನಲ್ಲಿದೆ. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷ ಈ ಪಂದ್ಯದಲ್ಲಿದೆ. ಫೈನಲ್ ಕದನದ ತಂಡಗಳಿಗೆ ಸೂಚನೆ 5 ನಿಮಿಷಗಳ ವಿಶ್ರಾಂತಿ ಮಾತ್ರ. ಕ್ವಿಕ್ ಆಗಿ ಒಳಾಂಗಣಕ್ಕೆ ಬರುವಂತೆ ವಿದ್ಯಾರ್ಥನೆಯ ಸಿದ್ಧರಾಗಿ. ನೀವು ಮೊದಲಾಗಿ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದೀರಾ. ದ್ವಿತೀಯ ಉಪಾಂತ್ಯದ ಸಮರ ಮುಂದುವರಿತಾ ಇದೆ. ಅಂತಿಮ 4 ನಿಮಿಷಗಳಿಗೂ ಕಡಿಮೆ ಅವಧಿಯ ಆಟ ಬಾಕಿ ಇದೆ. ಹೋರಾಟದಲ್ಲಿ ಗೆಲ್ಲುವವರಾರು? ಆಹಾ, ಸೋನು ಫೈನಲ್ ಕಡೆಗೆ ಹೆಜ್ಜೆ ಇಡುವ ಧಾವಂತಗಳ ಮೂಲಕ. ಲಾಸ್ಟ್ 3 ಮಿನಿಟ್ಸ್.
ಕೊನೆಯ 3 ನಿಮಿಷದ ಘೋಷಣೆಯಾಗಿದೆ. 6 ಈಚ್. ಶಿಟ್ ಮೂಲಕ ಅದ್ಭುತವಾದ ಟ್ಯಾಕಲ್. 7-6 7-6 ಮರಳುತ್ತಿ. ಥರ್ಡ್ ರೈಟ್. ಲಾಸ್ಟ್ ರೈಡ್ ಆಫ್ ದ ಮ್ಯಾಚ್. ಡೂ ಆರ್ ಡೈ. ರನ್ನಿಂಗ್ ಕಿಕ್ ಮಾಡುವ ಪ್ರಯತ್ನಗಳಲ್ಲಿ ಸೋನು. ಲೈನ್ ಅಂಪೈರ್ ಬಿ ಅಲರ್ಟ್ 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 ಅಲರ್ಟ್. ಸೋನು ಬಂಧಿಸಲ್ಪಟ್ಟ ಆಟಗಾರ ಕರಂಕಿಯ ಕರಾಮತ್. 7-7ರಲ್ಲಿ ಥರ್ಡ್ ರೈಟ್. ದ ನೆಕ್ಸ್ಟ್ ರೈಡ್ ಇಸ್ ಥರ್ಡ್ ರೈಟ್. 7 ಈಚ್. ಥರ್ಡ್ ರೈಟ್. ಡೂ ಆರ್ ಡೈ. ಮಂಜು ಅನುಭವ, ಆಟದ ವೈಖರಿ, ರಾಷ್ಟ್ರೀಯ ಆಟಗಾರ. ಬೇಕಿದ್ದ ಭುವನ. ದೊಡ್ಡ ಶರೀರವನ್ನೇ ಬೇಟೆಯಾಡಿದ ಆಟಗಾರ ಮಂಜು. ಮುಂದುವರಿದಿದೆ ಮುನ್ನಡೆ. ಪ್ರಜ್ವಲ ಅಂತಿಮ ನಿಮಿಷದ ಹೋರಾಟದಲ್ಲಿ ಎದೆ ಬಡಿತ ಹೆಚ್ಚಾಗಿದೆ. ಪ್ರಜ್ವಲನ ಪಾದ ಚಲನೆ, ಬದ್ಧತೆಯ ಆಟದ ಮೂಲಕ ಹೋರಾಟದ ವೈಖರಿ. ಬೋನಸ್ ಅಂಡ್ ಪಾಯಿಂಟ್. ಮಿರಾಕಲ್ ಕಮ್ಬ್ಯಾಕ್. ಕರಂಕಿ ಮುನ್ನಡೆಯಲ್ಲಿ. ಕರಂಕಿ 9-8ರಲ್ಲಿ ಕರಂಕಿ ಮುನ್ನಡೆ. ಒಂಬತ್ತು 8ರಲ್ಲಿ ಪಂದ್ಯ. ಇದರೊಂದಿಗೆ 9-8 ಉದ್ದನೆಯ ವಿಸಿಲ್ ಮೊಳಗಿದೆಯಾ? ಮೊಳಗಿದೆ.